ರೋಡ್ ಇನ್ ಪ್ರೋಗ್ರೆಸ್. ಬಿಸಿ ರೋಡ್ನಿಂದ ಧರ್ಮಸ್ಥಳ ಸಂಪರ್ಕದ ರಸ್ತೆ ಮಧ್ಯೆ ಪುಂಜಾಲಕಟ್ಟೆಯವರೆಗೆ ಅಲ್ಲಲ್ಲಿ ಕಾಣಸಿಗುವ ಸೂಚನಾ ಫಲಕಗಳಿವು. ಬಿಸಿ ರೋಡ್ ಪುಂಜಾಲಕಟ್ಟೆ ಸಂಪರ್ಕದ ಹೆದ್ದಾರಿ ರಸ್ತೆ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು ವೇಗ ಪಡೆದುಕೊಂಡಿದೆ. ಬಿಸಿ ರೋಡ್ನಿಂದ ಪುಂಜಾಲಕಟ್ಟೆಯವರೆಗೆ ಹಳೆಯ ಚಿತ್ರಣವೇ ಬದಲಾಗಿದ್ದು ಅಭಿವೃದ್ಧಿ ಕಾಮಗಾರಿಗಾಗಿ ರಸ್ತೆ ಪಕ್ಕದ ಮರಗಳು ನೆಲಕ್ಕುರುಳಿವೆ. ಗುಡ್ಡಗಳು ನೆಲಸಮವಾಗಿದೆ. ಇಳಿಜಾರು ಹಾಗೂ ಗುಂಡಿ ಪ್ರದೇಶದಲ್ಲಿ ಮಣ್ಣು ತುಂಬುವುದು, ಡಾಮರೀಕರಣ, ಕಿರು ಸೇತುವೆ ನಿರ್ಮಾಣ ಮೊದಲಾದ ಕಾರ್ಯಗಳು ನಡೆಯುತ್ತಿದ್ದು ಮಳೆಗಾಲದ ಮುಂಚೆ ಬಹುತೇಕ ಕಾಮಗಾರಿಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ದಿಂದ ಒಕ್ಕದವರೆಗೆ 15ಕ್ಕಿಂತ ಹೆಚ್ಚು ತಿರುವುಗಳನ್ನು ನೇರಗೊಳಿಸಲಾಗಿದೆ. ಈ ಸಂದರ್ಭ ಏರು ಪ್ರದೇಶ, ಕಲ್ಲುಗಳಿಂದ ಕೂಡಿದ ಗುಡ್ಡೆಗಳು, ಕಲ್ಲು ಮಣ್ಣು ತೆಗೆದು ಸಮತಟ್ಟುಗೊಳಿಸುವ ಕೆಲಸ ನಡೆಯುತ್ತಿದೆ. ಈ ಸಂದರ್ಭ ಗುಡ್ಡದ ಮೇಲೆ ವಾಲಿ ನಿಂತಿದ್ದ ಮರಗಳೆಲ್ಲವೂ ದರಶಾಹಿಯಾಗಿದೆ. ಹಳೆಯ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸಿ ಹೊಸ ವಿದ್ಯುತ್ ಕಂಬಗಳನ್ನು ರಸ್ತೆ ಬದಿಯಲ್ಲಿ ಸಮಾನಾಂತರವಾಗಿ ಅಳವಡಿಸುವ ಕಾರ್ಯ ನಡೆಯುತ್ತಿದೆ. ತಿರುವುಗಳನ್ನು ನೇರವಾಗಿಸುವ ಸಂದರ್ಭ ಕೆಲವೆಡೆ ಮನೆಗಳಿದ್ದು ಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಿದೆ. ಹಂಚುಕಟ್ಟೆಯಿಂದ ಒಕ್ಕದವರೆಗೆ ರಸ್ತೆಯ ಒಂದು ಪಾರ್ಶ್ವದಲ್ಲಿ ಕಡಿದಾದ ಇಳಿಜಾರು ಹಾಗೂ ಕಿರು ನದಿ ಇರುವುದರಿಂದ ಕೊಡ್ಯಮಲೆ ಅರಣ್ಯ ಪ್ರದೇಶದ ಬಳಿ ಗುಡ್ಡವನ್ನು ಸಮತಟ್ಟುಗೊಳಿಸಿ ರಸ್ತೆ ನಿರ್ಮಿಸಲಾಗುತ್ತಿದೆ. ಪುಂಜಾಲಕಟ್ಟೆಯಿಂದ ಬಾಂಬಿಲಾ ಮಸೀದಿಯವರೆಗೆ ಭಾಗಶಃ ಕಾಮಗಾರಿ ಪೂರ್ತಿಗೊಂಡಿದ್ದು ಬಾಂಬಿಲಾ ಮಸೀದಿಯಿಂದ ಬಾಂಬಿಲಾ ಸೇತುವೆಯವರೆಗೆ ಪೇಟೆ ವಿಸ್ತರಣೆಯಾಗಬೇಕಿದೆ. ಬಾಂಬಿಲಾ ಪೇಟೆ ರಸ್ತೆ ಬದಿ ಮನೆಗಳ ತೆರವು ಇನ್ನಷ್ಟೇ ಆಗಬೇಕಿದೆ. ಮುರ್ಚಿ ಬಳಿ ತಿರುವು ಜಾಗ ಸ್ವಾಧೀನವಾಗದೆ ಕಾಮಗಾರಿ ಸ್ಥಗಿತಗೊಳಿಸಲಾಗಿದೆ. ಕಾವಲಪಡೂರು ಗ್ರಾಮದ ಒಕ್ಕ ಸಣ್ಣ ಜಂಕ್ಷನ್ ವ್ಯಾಪಾರಿ ಮಳಿಗೆಗಳು, ಬ್ಯಾಂಕ್ ಹಾಗೂ ಸಹಕಾರಿ ಸಂಘಗಳ ಶಾಖೆಗಳಿರುವ ಒಗ್ಗದ ಮೂಲಕವೇ ಭೂ ಕೈಲಾಸ ಕಾರಿಂಜೇಶ್ವರ ದೇವಸ್ಥಾನಕ್ಕೂ ಹೋಗಬೇಕು. ಕಿಷ್ಕಿಂದೆಯಂತಿದ್ದ ಒಗ್ಗ ಪ್ರಮುಖ ಪಟ್ಟಣವಾಗಿ ಅಭಿವೃದ್ಧಿಗೊಳ್ಳುತ್ತಿದ್ದರೂ ಇಕ್ಕಟ್ಟಾದ ರಸ್ತೆಯಲ್ಲಿ ವಾಹನಗಳ ನಿಲುಗಡೆಯಿಂದಾಗಿ ಜನರು ತೊಂದರೆ ಪಡುವ ಸ್ಥಿತಿಯಿತ್ತು. ಇದೀಗ ರಸ್ತೆ ನಿರ್ಮಾಣ ಕಾಮಗಾರಿಯಿಂದಾಗಿ ರಸ್ತೆ ಪಕ್ಕ ಇದ್ದ ಅಂಗಡಿಗಳನ್ನು ತೆರವುಗೊಳಿಸಿ ರಸ್ತೆ ಅಗಲೀಕರಣಗೊಳಿಸಿರುವುದರಿಂದ ಒಗ್ಗದ ನೋಟವೇ ಬದಲಾಗಿದೆ. ರಸ್ತೆಯುದ್ದಕ್ಕೂ ಅಲ್ಲಲ್ಲಿ ಕಾಮಗಾರಿ ನಡೆಯುತ್ತಿರುವುದರಿಂದ ಊರಿಡೀ ಧೂಳು ತುಂಬಿಕೊಂಡಿದೆ. ಈ ರಸ್ತೆಯ ಮೂಲಕ ಚಲಿಸುವ ಎಲ್ಲಾ ವಾಹನಗಳು ಧೂಳು ಹೊತ್ತು ಸಾಕಿದ್ರೆ ರಸ್ತೆಯ ಪಕ್ಕದ ಅಂಗಡಿಗಳು, ಮಳಿಗೆಗಳು, ಮನೆಗಳೆಲ್ಲ ಧೂಳು ಆವರಿಸಿಕೊಂಡು ಬಣ್ಣ ಬದಲಿಸಿವೆ. ಈ ರಸ್ತೆಯ ಮೂಲಕ ಸಂಚರಿಸುವ ದ್ವಿಚಕ್ರ ವಾಹನ ಸವಾರಿಗೆ ಧೂಳೇ ಆಹಾರ. ತಾನು ಧರಿಸಿದ ಬಟ್ಟೆಯ ಬಣ್ಣ ಯಾವುದೆನ್ನುವ ಗೊಂದಲಕ್ಕೆ ಕಾರಣವಾಗುತ್ತಿದೆ ಈ ಧೂಳಿನ ಗೋಳು. ಬಿಸಿ ರೋಡ್ನಿಂದ ಪುಂಜಾಲಕಟ್ಟೆಯವರೆಗೆ 4 ದೊಡ್ಡ ಸೇತುವೆ ಹಾಗೂ 65 ಕಿರು ಸೇತುವೆ ನಿರ್ಮಾಣಗೊಳ್ಳಲಿದೆ. ಮಣಿಹಳ್ಳದ ಬಳಿ ಸೇತುವೆ ನಿರ್ಮಾಣ ಪೂರ್ಣಗೊಂಡಿದ್ರೆ ಆಲಂಪುರಿ ಬಳಿ ಸೇತುವೆ ನಿರ್ಮಾಣ ಕಾರ್ಯ ಆರಂಭಗೊಂಡಿದೆ. 65 ಸಣ್ಣ ಸೇತುವೆಗಳು ನಿರ್ಮಾಣಗೊಳ್ಳಲಿದ್ದು ಬಹುತೇಕ ಪೂರ್ಣಗೊಂಡಿದೆ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.